ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವೆಲ್ಲರೂ ಮನೆಯಲ್ಲಿ ಎದ್ದಿರೋದು 7:00 ಬೆಳಿಗ್ಗೆ, ಬಿಕಾಸ್ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಶೂಟ್ ಮಾಡೋಣ ಅಂತ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 35 ನಿಮಿಷ ದೂರ ಇದೆ, ಸಾರಿ ಹಾಕಿ ಅರ್ಥ ಆಯಿತು. ಸೊ ಅಲ್ಲಿಗೆ ಹೋಗಬೇಕು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಾನು ನಿನ್ನೆ ಅಷ್ಟೇ ತಗೊಂಡು ಬಂದಿರೋದು ಫ್ರಮ್ ಇಂಡಿಯಾ. ಸೊ ಹಾಗೇನೆ ಇದು ನನ್ನ ಬ್ಯಾಗ್. ಫಾರ್ಮಿಗೆ ಹೋಗ್ತಾ ಇದೀವಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರದ ಒಂದು ಬ್ಯಾಗ್ನ ಇಟ್ಕೋಬೇಕು ಅಂತ. ಈ ಬ್ಯಾಗಲ್ಲಿ ಏನೇನಿದೆ ಗೊತ್ತಾ? ಆಬ್ವಿಯಸ್ಲಿ ಇವಾಗ ಇಟ್ಟಿರೋದು ನಾನು ಪರ್ಫ್ಯೂಮ್. ಇದು ಬೇಡ, ನಾನು ತಗೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಬೆಳಿಗ್ಗೆನೆ ಪರ್ಫ್ಯೂಮ್ ಹಾಕಿದ್ರೆ ನನಗಾಗಲ್ಲ, ಮೋಷನ್ ಸಿಕ್ನೆಸ್ ಬೇರೆ ಆಗುತ್ತೆ. ಬಟ್ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ಕೊಂಡಿದ್ದೀನಿ ಬೇರೆ, ಬಿಕಾಸ್ ಹಾಕ್ತಾ ಇರ್ಬೇಕಲ್ವಾ ಅವಾಗ. ಸೊ ಇದ್ರ ಜೊತೆಗೆ ಐ ಹ್ಯಾವ್ ಮೈ ಗ್ಲಾಸಸ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಬಿಸಿಲು ಬಂದ್ರೆ ಹೇಳಕ್ಕಾಗಲ್ಲ ಅಂತ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಥಿಂಗ್, ನಾನು ಅಂಡರ್ ಆರ್ಮ್ ಡಿಯೋನ ಹಾಕ್ತೀನಿ, ಬಿಕಾಸ್ ತುಂಬಾ ಲೈಟ್ ಫ್ರೇಗ್ರೆನ್ಸ್ ಆ್ಯಂಡ್ ತುಂಬಾ ಈಸಿ ಟು ಯೂಸ್ ಆ್ಯಂಡ್ ನಮ್ಮನ್ನ ಹಾಗೆ ರಿಫ್ರೆಶಿಂಗ್ ಸ್ಮೆಲ್ಲಲ್ಲಿರುತ್ತೆ ಎಂಟೈರ್ ಡೇ. ಸೊ ಐ ಆಮ್ ಯೂಸಿಂಗ್ ದಿ Carmesi's ನ್ಯಾಚುರಲ್ ಡಿಯೋಡ್ರೆಂಟ್ ರೋಲ್ ಆನ್. ನನಗೆ ನಿಮ್ಗೆ ಗೊತ್ತಲ್ವಾ ಫ್ಲೋರಲ್ ಸ್ಮೆಲ್ಸ್ ಇಷ್ಟ ಅಂತ, ಸೊ ಫ್ಲೋರಲ್ ಸನ್ಸೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಇದರಲ್ಲಿ ಡಿಫ್ರೆಂಟ್ ಪರ್ಫ್ಯೂಮ್ ಫ್ಲೇವರ್ಸ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ಇಟ್. I am done and I'm all set. So ಬನ್ನಿ ಇವಾಗ ಹೊರಡೋಣ. ನಾವು ಹೋಗ್ತಾ ಇರುವಂತ ಜಾಗ ನಮ್ಮ ಮನೆಯಿಂದ ಸುಮಾರು 35 ನಿಮಿಷ ದೂರದಲ್ಲಿದೆ. and this is a beautiful farm house. ಬೆಳಗಿನ ಜಾವ ನಾವು ಬಂದಿದೀವಲ್ಲ, ಈ ಒಂದು ಏರಿಯಾ ಸಖತ್ತಾಗಿದೆ. ಅಲ್ಲಿ ನೋಡಿ ನಮ್ಮ ನ್ಯಾಷನಲ್ ಬರ್ಡ್ ನವಿಲು ಇಷ್ಟು ಮುದ್ದಾಗಿವೆ. ಹೊರಡೋಣ. ನಾವು ನೆಲಮಂಗಲ ಹತ್ರ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಪ್ಲಾಂಟೇಶನ್, ಫಾರ್ಮ್ ಹೌಸ್ ಒಂದಾದ್ಮೇಲೆ ಒಂದು ಸಿಗ್ತಾನೆ ಇತ್ತು. ಸಚ್ ಅ ಬ್ಯೂಟಿಫುಲ್ ಫಾರೆಸ್ಟ್ ಮಧ್ಯ ಕಳೆದೋಗಿರುವಂಥ ರೀತಿನಲ್ಲಿ ಮಧ್ಯದಲ್ಲಿ ಒಂದು ದಾರಿ. ಆ ದಾರಿನಲ್ಲಿ ಹಾಗೆ ಹೋದರೆ ನಾವು ಯಾವ ಜಾಗ ತಲುಪಬೇಕು ಅಲ್ಲಿಗೆ ಬರ್ತೀವಿ. ಸುಕೃಷಿ ಪ್ಲಾಂಟೇಶನ್, ಇದರ ಮಧ್ಯದಲ್ಲಿ ಮಾಡಿರುವಂಥ ಒಂದು ಮನೆ. ವೆಲ್ಕಮ್. ಹೇಗಾಯಿತು ಬನ್ನಿ ನೋಡೋಣ. ಎಷ್ಟು ಚೆನ್ನಾಗಿದೆಯಲ್ಲ, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈ ತರ ಬ್ಯೂಟಿಫುಲ್ ಆಗಿ ನಮ್ಮ ಟ್ರೆಡಿಷನ್ ರೀತಿನಲ್ಲಿ ಸ್ವಾಗತ ಆಗುತ್ತಂತ. ಎಷ್ಟು ಚೆನ್ನಾಗಿದೆ ಇದು. ಬೆಳಿಗ್ಗೆ ತಿಂಡಿಗಿದ್ದಿದ್ದು ಉಪ್ಪಿಟ್ಟು ಜೊತೆ ಕೇಸರಿಬಾತ್, ಹಾಗೇನೆ ದೋಸೆ ವಿತ್ ಚಟ್ನಿ. ಎಲ್ಲರೂ ರುಚಿಯಾಗಿರುವಂಥ ತಿಂಡಿನ ತಿಂದು ಹಾಗೇ ಮಾತಾಡ್ತಾ ಇದ್ವಿ ಪ್ಲಾಂಟೇಶನ್ ಬಗ್ಗೆ, ಮದರ್ ನೇಚರ್ ಬಗ್ಗೆ ಮಾತಾಡ್ತಾ ನಾವು ಪ್ಲಾಂಟೇಶನ್ ಕಡೆಗೆ ಹೊರಟ್ವಿ. ಸುಕೃಷಿ ಫಾರ್ಮಿಗೆ ಬಂದಾಯ್ತು. ಇಲ್ಲಿ ಫಾರ್ಮ್ ಹೌಸ್ ಜೊತೆಗೆ ಆರ್ಗ್ಯಾನಿಕ್ ಆಗಿ ಪ್ರತಿಯೊಂದನ್ನ ಯಾವ ರೀತಿ ಬೆಳೆಯೋದು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಇವತ್ತು ನಾನು ತಿಳ್ಕೊತೀನಿ. ಆರ್ಗ್ಯಾನಿಕ್ ಫುಡ್ ಯಾವ ರೀತಿ ಬರುತ್ತೆ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ಪ್ರೊಸೆಸ್ಡ್ ಫುಡ್ ನೋಡ್ತೀವಿ. ಸೊ ಬ್ರೇಕ್ಫಾಸ್ಟ್ ಆಯಿತು. ದ ಎಂಟೈರ್ ಟೀಮ್ ಇಸ್ ವೆರಿ ಹೋಲ್ಸಮ್, ಅ ಲಾಟ್ ಆಫ್ ಇನ್ಫಾರ್ಮೇಷನ್, ಅ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಈಚ್ ಅದರ್. ಸೊ ಇವಾಗ ಎಲ್ಲರ ಜೊತೆ ಹೋಗೋಣ. ಕಲಿಯೋದು ತುಂಬ ಇದೆ. ನಾನು ಕಲ್ತಿರೋದನ್ನ ನಿಮ್ಗೂ ತಿಳಿಸ್ತೀನಿ. ಚಂದನದ್ದು. ನಾವು ಹಾಗೆ ಅಲ್ಲಿ ಫಾರ್ಮ್ ಹೌಸ್ ಇಂದ ನಡ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಕೆಲವೊಂದು ಸ್ಯಾಪ್ಲಿಂಗ್ಸ್ ನೋಡಿದ್ವಿ. ಇವಾಗ ಇನ್ನೊಂದು ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ಏನ್ ಮಾಡ್ತೀರಾ? ಈಗ ಇಲ್ಲಿ ನಾವು ಯಾವ ತರ ಗೊಬ್ಬರ ಮಾಡ್ತೀವಿ, ಸಾವಯವ ಕೃಷಿ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಹೊರ್ಗಡೆ ಏನು ಬರಬಾರ್ದು, ಎಲ್ಲಾನು ಇಲ್ಲೇ ಆಗ್ಬೇಕು. ನಮ್ಮ ಗೊಬ್ಬರ ನಾವೇ ಮಾಡ್ಕೊಳ್ಬೇಕು. ಹೊರ್ಗಡೆ ತಂದ್ರೆ ಮತ್ತೆ ಎಲ್ಲ ದುಡ್ಡು ಕೊಟ್ಟು ತರೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ, ರೈತರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಏನ್ ಸಿಗುತ್ತೆ ಅಂತ ಅಲ್ಲಿಗೆ ಮಾಡಿ ಎಲ್ಲ ಬರುತ್ತೆ. ಸಗಣಿ ಸಿಗುತ್ತೆ, ಎಲ್ಲ ವೇಸ್ಟ್ ಬರುತ್ತೆ. ಈ ತರ ಅಗ್ರಿಕಲ್ಚರ್ದಲ್ಲಿ ಎಲೆಗಳು ಅವೆಲ್ಲ ಬರ್ತಾವಲ್ಲ, ಅದನ್ನ ಸ್ಟಾಕ್ ಮಾಡಿ ಇಡ್ತೀವಿ. ತರ್ಸೋ ಪತ್ತಿಗೆ ನೋಡಿ ಹೇಗಿದೆ. ದಿಸ್ ಈಸ್ ಅರ್ತ್ ವಾರ್ಮ್ಸ್, ಎರೆಹುಳು ಗೊಬ್ಬರ ಅಂತ ಹೇಳ್ತೀವಿ. ಇದು ಬ್ಲಾಕ್ ಗೋಲ್ಡ್ ಅಂತ. ಇದ್ರಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇದೆ. ಇದಾಗ ಏನಿಂದ ಹೊರಗಡೆಯಿಂದ ತಂದಾಕಿಲ್ಲ, ಇದಕ್ಕೆಲ್ಲ ಇಲ್ಲಿರೋ ಎಲೆ ಗೊಬ್ಬರ ಮತ್ತೆ ಸಗಣಿ ನೀವು ಮಾಡಿ ಇದನ್ನ ಯೂಸ್ ಮಾಡಿ ಇದನ್ನ ಮಾಡ್ತಾ ಇರೋದು ಗೊಬ್ಬರನ. ಬಯೋಗ್ಯಾಸ್ ಅಂತ. ಇದು ಬಯೋಗ್ಯಾಸ್ ನೋಡಿ, ಈಗ ಒಂದು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮತ್ತೆ ಎಲ್ಲಿ ಸಿಗುತ್ತೆ ಸಗಣಿ ಯಥೇಚ್ಛವಾಗಿ. ಅದನ್ನು ಉಪಯೋಗಿಸ್ಬಿಟ್ಟು ನಾವು ಗೊಬ್ಬರನೂ ಮಾಡಬಹುದು, ಮತ್ತೆ ಅದನ್ನ ಗ್ಯಾಸ್ ಆಗಿ ಉಪಯೋಗಿಸ್ಬೋದು ಅಡುಗೆ ಮಾಡಕ್ಕೆ. ತುಂಬಾ ವಿಧಾನಗಳು ಬಂದಿದ್ದಾವೆ. ಇದೊಂದು ಹೊಸ ಮೆಥಡ್. ಇದು ಬಲೂನ್ ಮೆಥಡ್ ಅಂತ. ಈ ಬಲೂನ್ ನಲ್ಲಿ ಎಲ್ಲ ಇದಾಗುತ್ತೆ. ಇಲ್ಲಿ ಇದಾಗ್ತಾಗ ಇದು ಹೋಗಿ ಅಲ್ಲಿ ಶೇಖರಣೆ ಆಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅದನ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಅಲ್ಲಿ ಅದು ಹೋಗಿ ಏನ್ ಸ್ಲರಿ ಬರುತ್ತೆ, ಆ ಸ್ಲರಿ ತಗೊಂಡು ಗಿಡಗಳಿಗೆ ಹಾಕ್ತೀವಿ. ಅದು ಲಿಕ್ವಿಡ್ ಮೆನ್ಯೂರು ಮತ್ತೆ ವರ್ಮಿ ಕಾಂಪೋಸ್ಟ್ ಎಲ್ಲ ಹಾಕ್ತೀವಿ ತಂದು. ಸೊ ಅದ್ರ ಎಲ್ಲಾ ಕಡೆ ಯಾವ್ದು ಸಹ ಇಲ್ಲಿ ವೇಸ್ಟ್ ಇಲ್ಲ, ನೇಚರಲ್ ಯಾವ್ದು ವೇಸ್ಟ್ ಇಲ್ಲ. ಸೊ ಇವ್ರು ಹೇಳಿರುವಂತ ಈ ಒಂದು ಬಯೋಗ್ಯಾಸ್ ಕಾನ್ಸೆಪ್ಟ್ ಏನಿದೆ, ನಮ್ಮ ಹಳ್ಳಿನಲ್ಲಿ ರಾಯರ್ ಕೊಪ್ಪಲಲ್ಲಿ ಆಂಟಿ ಮನೆಯಲ್ಲಿ ಇದರಿಂದನೇ ಅವರು ಗ್ಯಾಸ್ ಅಡುಗೆ ಮಾಡೋದು ಇದರಿಂದಾನೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಅವ್ರು ಹೇಳಿದಾಗ ಇಟ್ ವಾಸನ್ ನ್ಯೂ, ನನಗೆ ಇದ್ರ ಬಗ್ಗೆ ಗೊತ್ತಿತ್ತು. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಗ್ಯಾಸ್ ಖರ್ಚಿಲ್ಲ, ಬಿಕಾಸ್ ನಮ್ಮ ಸ್ವಂತದಲ್ಲೇ ಆಗುತ್ತೆ ಅಲ್ವಾ.
ಸೆಗಣಿ ಬೇಕು, ಬಿಕಾಸ್ ಊರಲ್ಲೆಲ್ಲ ಸಿಗುತ್ತೆ ತಾನೆ, ಅಲ್ಲಿ ದನ ಇದೆ, ಸೊ ಅವ್ರಿಗೆ ಅದು ಸಿಗುತ್ತೆ. ಸೊ ಇದನ್ನ ನಾವು ಹೇಗೆ ಉಪಯೋಗಿಸ್ಬೋದು ಅನ್ನೋದು. ಹೆಚ್ಚಿನ ಜನರು ಫಾರ್ಮಿಂಗ್ ಅಂತ ಮಾಡ್ತಾರೆ, ಬಟ್ ಈ ಫಾರ್ಮಿಂಗ್ ಮಾಡಬೇಕಾದ್ರೆ ಪೆಸ್ಟಿಸೈಡ್ಸ್ನ ಹೊರಗಡೆಯಿಂದ ತರೋದು, ಗೊಬ್ಬರದ ಹೊರಗಡೆಯಿಂದ ತರೋದು, ಇದೆಲ್ಲ ಮಾಡೇ ಮಾಡ್ತೀವಿ. ಬಿಕಾಸ್ ಯಾರಪ್ಪ ಅದನ್ನ ಮತ್ತೆ ತಯಾರಿ ಮಾಡ್ತಾರಂತ ಹೋಗೋದು ಅಲ್ವಾ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಬಟ್ ಇವ್ರ ಕಾನ್ಸೆಪ್ಟ್ ಏನು ಅಂದ್ರೆ ನಮ್ಮಲ್ಲಿ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ನಾವು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಮಾಡಬಹುದು ಅಂತ. ಸೊ ಅದನ್ನ ಅವರು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡಿದೀರಾ, ಡೀಟೇಲ್ಸ್ ನ ಕೇಳಿದೀರಾ. ಬನ್ನಿ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ತಾರಂತೆ. ಲೆಟ್ಸ್ ಗೋ. ನೆಲ್ಲಿಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮ್ಮ ಊರಲ್ಲಂತೂ ಇದ್ರ ಉಪ್ಪಿನಕಾಯಿ ಮಾಡ್ತಾರೆ, ಹಾಗೆ ತಿನ್ನೋದಕ್ಕೆ ಉಪ್ಪು ಖಾರ ಹಾಕಿ ಚೆನ್ನಾಗಿರುತ್ತೆ. ಮರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓ ಬಿದ್ದೆ ಬಿಟ್ಟು, ಓಹೋ ಓಹೋ, ಇವಾಗಷ್ಟೇ ಮರದಿಂದ ಕೊಯ್ದಿರುವಂತ ನೆಲ್ಲಿಕಾಯಿ, ಗೂಸ್ಬೆರೀಸ್ ಅಂತ ಇದನ್ನ ಕರೀತಾರೆ. ಹುಳಿ ಇರುತ್ತೆ, ಬಟ್ ಮಜಾನೇ ಬೇರೆ ಅಪ್ಪ. ಜಮ್ನೇರಳೆ ಅಂತಾರಲ್ವಾ ಅದು. ಒಂದಲ್ಲ ಎರಡಲ್ಲ ಎಷ್ಟಿದೆ? ಬನ್ನಿ ಇದು ಹಕ್ಕಿಗಳು ತಿನ್ನುತ್ತೆ, ನಮ್ಮ ಮರದಲ್ಲಿತ್ತು, ನಮ್ಮೂರಲ್ಲಿ ಚೆನ್ನಾಗಿರುತ್ತೆ. ಇದು ರುಚಿಯಾಗಿರುತ್ತೆ. नहीं नहीं कैशू इसमें नहीं रहता है, दूसरा वाला which looks like this only. What is the name of this? In West Indies. ಇವರು ಜರ್ಮನಿಯಿಂದ ಬಂದು ಇಲ್ಲೇ ಸೆಟ್ಲ್ ಆಗಿದ್ದಾರೆ ಸಿನ್ಸ್ 2002. ಕನ್ನಡ ಬರುತ್ತಾ? ಇಲ್ಲ. ಸ್ವಲ್ಪ ಬರಲ್ಲ, ಸ್ವಲ್ಪ ಸ್ವಲ್ಪ ಕುಚ್ ನೈ ಬಟ್ ಕರ್ನಾಟಕ ಇಷ್ಟ. 5 years more but not language. Not language, but you love the place. Yeah. You like this place? Good place. Good for health. ಚೆನ್ನಾಗಿದೆಯಲ್ಲ. ಸೊ ಹಳೆ ಕಾಲದಲ್ಲಿ ಎಲ್ಲರ ಹತ್ರ ಜಮೀನಿತ್ತು, ತೋಟ ಇತ್ತು. ತೋಟದ ಮಧ್ಯದಲ್ಲಿ ಈ ಥರದ ಒಂದು ಎತ್ತರದಲ್ಲಿ ಏನಾದರೂ ಕಟ್ಟಿರ್ತಾರೆ. ಯಾಕೆ? ಯಾರಾದ್ರೂ ಕಳ್ಳರು ಬರ್ತಾರಾ, ಏನಾದರೂ ಆಗ್ತಾ ಇದೆಯಾ, ಕೆಲಸ ಸರಿ ಆಗ್ತಾ ಇದೆಯಾ, ಎಲ್ಲ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಂತ. ಬರ್ಡ್ಸ್ ಐ ವ್ಯೂ ಇರುತ್ತಲ್ಲ, ಸೊ ಹಾಗಾಗಿ ಆ ಒಂದು ವ್ಯೂ ಸಿಗೋದಕ್ಕೋಸ್ಕರ ಇಂಥದ್ದೊಂದು ಕಟ್ಟಿರ್ತಾರೆ. ಒಂದಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು ಹಾಗೆ ಮುಂದಕ್ಕೆ ಹೋದ್ರೆ ಮಣ್ಣಿನ ಮನೆ ಇದೆ, ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ರು. ಮಣ್ಣಿನ ಮನೆಗೆ ಬಂದಿದ್ದೀವಿ ನಾವು. ಇದನ್ನ 2013 ಕಟ್ಟಿರೋದು. ಇನ್ಫ್ಯಾಕ್ಟ್ ವಾಲಂಟಿಯರ್ಸ್ ಎಲ್ಲ ಒಟ್ಟಿಗೆ ಸೇರಿ ಕಟ್ಟಿರುವಂತ ಈ ಒಂದು ಮಣ್ಣಿನ ಮನೆ. ಕಮ್ ಎಕ್ಸ್ಪ್ಲೋರ್ ಮಾಡೋಣ. ಸುತ್ತಮುತ್ತ ಎಲ್ಲ ಲಶ್ ಗ್ರೀನರಿ ಇದೆ. ನಾನು ಸೈಡ್ ಆ್ಯಂಗಲಿಂದ ತೋರಿಸ್ತಾ ಇದ್ದೀನಿ. ಮಾಡಿರೋದು ನೋಡಿ, ಕಿಟಕಿಗಳು. ಇನ್ಫ್ಯಾಕ್ಟ್ ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡಿರುವಂಥದ್ದು ಅಲ್ವಾ. ಯಾವುದೇ ಹೊಸ ಪ್ರಾಡಕ್ಟ್ಸ್ನ ಇವರು ಉಪಯೋಗ ಮಾಡಿಲ್ಲ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಬ್ಯಾಂಬೂ. ಓ ಬನ್ನಿ. ಹೊರಗಡೆ ಬಿಸಿಲಿದ್ದಾಗ ತಣ್ಣಗಿರುತ್ತಂತೆ, ಹೊರಗಡೆ ಜಾಸ್ತಿ ಚಳಿ ಇದ್ದಾಗ ದಿಸ್ ಪ್ಲೇಸ್ ಕೀಪ್ಸ್ ಯು ವಾರ್ಮ್. ಇಲ್ಲಿ ಆಂಫಿ ಥಿಯೇಟರ್ ಜೊತೆಗೆ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇದೆ ಅಂಡ್ ವರ್ಕ್ಶಾಪ್ಸ್, ಮೀಟಿಂಗ್ಸ್ ಎಲ್ಲ ಇಲ್ಲೇ ಆಗೋದು. ಹಾಗೆ ಇಲ್ಲಿ ಆಂಫಿ ಥಿಯೇಟರ್ ಹತ್ರ ಬರ್ತಾ ಒಂದು ಇಂಟ್ರೆಸ್ಟಿಂಗ್ ಮರನ ನೋಡ್ತಾ ಇದೀವಿ. ಇದರ ಬಾರ್ಕಿಂದ ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೂಡ ಆಗುತ್ತಂತೆ. ಅಂಡ್ ಇದ್ರಲ್ಲಿ ಏನೋ ಒಂದು ಪುಟ್ಟ ಬೀಜ ಇದೆ ವಿಚ್ ಇಸ್ ಎಡಿಬಲ್. ವಾಟ್ಸ್ ದ ನೇಮ್ ಆಫ್ ದಿಸ್ ಟ್ರೀ? ಸಿಮರುಬಾ ಅಂತ. ನೀವು ಕೇಳಿದ್ರೆ ಕಾಮೆಂಟ್ ಮಾಡಿ. ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಂಡ್ರಲ್ವಾ? ನೆಕ್ಸ್ಟ್ ಏನು? ಲೆಟ್ಸ್ ಸಿ. ಬೆಳಿಗ್ಗೆ 9:45 ರೀಚ್ ಆಗಿರೋದು. ಇವಾಗ ಟೈಮ್ ಆಗಿರೋದು 12:30. ಇಷ್ಟೊತ್ತು ನಾವೆಲ್ಲಿದ್ದು ಫಾರ್ಮಿಂಗ್ ಏರಿಯಾದಲ್ಲಿ. ಆರ್ಗ್ಯಾನಿಕ್ ಆಗಿ ಪ್ಲಾಂಟ್ಸ್ ನ ಯಾವ ರೀತಿ ಗ್ರೋ ಮಾಡ್ತಾರೆ, ಕೆಲವೊಂದು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಎಲ್ಲಾರು ಕೇಳಿಸ್ಕೊಂಡ್ವಿ. ಈಗ ನನ್ನ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕು. ಬಟ್ ಮತ್ತೊಂದ್ಸತಿ ಫ್ರೆಶ್ನೆಸ್ ಆಗೋದು ತುಂಬಾನೇ ಮುಖ್ಯ ಅಲ್ವಾ. ನಮ್ಮನ್ನ ನಾವು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತೀವಿ, ದ್ಯಾಟ್ ಕಮ್ಸ್ ಫಸ್ಟ್ ನನಗೆ. ಸೊ ನನ್ನ ಈ ಒಂದು ಪುಟಾಣಿ ಬ್ಯಾಗ್ ಅಲ್ಲಿ ಟುಡೇ ಐ ಹ್ಯಾವ್ ಕ್ಯಾರಿಡ್ ಅ ವೈಪ್ಸ್. ಇದರಿಂದ ಏನ್ ಮಾಡೋಣ ಅಂದ್ರೆ, ಲೆಟ್ ಮಿ ಜಸ್ಟ್ ಕ್ವಿಕ್ಲಿ ರಿಫ್ರೆಶ್ ಮೈ ಸೆಲ್ಫ್. ಈ ಕಾಮಸಿ ಅವರ ಅಂಡರ್ ಆರ್ಮ್ ವೈಪ್ಸ್ ಇನ್ಸ್ಟೆಂಟ್ಲಿ ನಿಮ್ಮ ಸ್ವೆಟ್ನ ವೈಪ್ ಆಫ್ ಮಾಡುತ್ತೆ. ಬ್ಯಾಡ್ ಆರ್ಡರ್ ಇದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ 2 ರಿಫ್ರೆಶಿಂಗ್ ಫ್ರೇಗ್ರೆನ್ಸ್ ಬರುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಟೀ ಟ್ರೀ ಆಯಿಲ್. ನಿಮಗೆ ಲ್ಯಾವೆಂಡರ್ ಆಯಿಲ್ ಫ್ರೇಗ್ರೆನ್ಸ್ ಅಲ್ಲೂ ಸಿಗುತ್ತೆ. ಇದು 95% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರೋದ್ರಿಂದ ಇಟ್ಸ್ ಆಬ್ಸಲ್ಯೂಟ್ಲಿ ಸೇಫ್ ಫಾರ್ ಯೋರ್ ಸ್ಕಿನ್. ಹಾಗೆಯೇ ಇಟ್ಸ್ 100% ಬಯೋಡಿಗ್ರೇಡೇಬಲ್ ಅಂಡ್ ಈಕೋ ಫ್ರೆಂಡ್ಲಿ. ಇದರ ಜೊತೆಗೆ ಇಫ್ ಯು ವಾಂಟ್ ಟು ಸ್ಮೆಲ್ ರಿಫ್ರೆಶಿಂಗ್ ಅಂಡ್ ಗುಡ್, ನೀವು ಕಾಮಸಿ ಅವರ ಡಿಯೋಡೆಂಟ್ ರೋಲ್ ಅನ್ನ ಟ್ರೈ ಮಾಡಬಹುದು. ಈ ತರದೊಂದು ಅಂಡರ್ ಆರ್ಮ್ ವೈಪ್ಸ್ ನೀವು ನಿಮ್ಮ ಬ್ಯಾಗ್ ನಲ್ಲಿ ಕ್ಯಾರಿ ಮಾಡಿದ್ರೆ, ರೆಸ್ಟೋರೆಂಟ್ ಆಗಿರ್ಬೋದು, ಪ್ರಾಬ್ಲಿ ಇನ್ ದ ವಾಶ್ರೂಮ್ ಆರ್ ಇನ್ ಯೋರ್ ಓನ್ ಕಾರ್ ನೀವು ಯೂಸ್ ಮಾಡಬಹುದು. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ವೆಟ್ ನ ವೈಪ್ ಮಾಡಿ ಯು ಕ್ಯಾನ್ ಫೀಲ್ ಸೂಪರ್ ಫ್ರೆಶ್. ಆ ಬ್ಯಾಡ್ ಆರ್ಡರ್ ಹೋಗೇ ಬಿಡುತ್ತೆ ಅಲ್ವಾ. ನಿಮ್ಗೂ ಕೂಡ ಕಾಮಸಿ ಅವರ ಈ ಒಂದು ಡಿಯೋಡೆಂಟ್ ರೋಲ್ ಆನ್, ಅದ್ರ ಜೊತೆಗೆ ಅಂಡರ್ ಆರ್ಮ್ ವೈಪ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಿಸ್ಕ್ರಿಪ್ಷನ್ ಹಾಕಿರುವಂತ ಲಿಂಕ್ ನ ಚೆಕ್ಔಟ್ ಮಾಡಿ. ಸದ್ಯಕ್ಕೆ ಕಾಮಸಿಯಲ್ಲಿ ಫಾರ್ ಆಲ್ ದ ಬ್ಯೂಟಿಫುಲ್ ಲೇಡೀಸ್ ಆಫರ್ಸ್ ನಡೀತಾ ಇದೆ. ಅಂಡ್ ನನ್ನ ಕೂಪನ್ ಕೋಡ್ VEEK07 ಅಂತ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 10% ಆಫರ್ ಕೂಡ ಸಿಗುತ್ತೆ. ನಾ
ಲೆಟ್ಸ್ ಗೋ ಟು ದ ಮೆಟ್ರೋ. ನನ್ನ ಫ್ರೆಂಡ್ನ ಮೀಟ್ ಮಾಡೋಣ. ಎಷ್ಟೊಂದು ಜನ ಸೇರಿದಾರಲ್ವಾ, ಬಿಕಾಸ್ ಒರೈನ್ ಮಾಲಲ್ಲಿ ಈ ದಿನ ಕೊರಿಯಾ ಫೇರ್ ಇತ್ತು. ಹಾಯ್, ಸೊ ನನ್ನ ಫ್ರೆಂಡ್ ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಹೇಳಿದ್ರು. ಐ ಆಮ್ ಜಸ್ಟ್ ಲುಕಿಂಗ್ ಔಟ್ ಫಾರ್ ಹರ್. ಶಿ ಸೆಡ್ ಸೂಪರ್ ಡ್ರೈ ಆ್ಯಂಡ್ ನಾನು ಸೂಪರ್ ಡ್ರೈ ಎದುರುಗಡೆ ಇದ್ದೀನಿ. ವೇರ್ ಇಸ್ ಶಿ? ಹಾಯ್, how are you? Hi, I'm good. How are you? I met this lovely lady. Her name is Ramya. She also had YouTube channel. But I'm not regular. She's not regular. She's regular on Instagram. She got me this beautiful bag cover, in fact, and it has Ferrero Rocher yargu kodalla. And then there's a book. And then in YouTube plan. Oh my God. Whenever you plan, you should remember me. Of course. Definitely. And perfumes. And then a bag. This is like a never-ending thing, and also a beautiful note idiyante. I want to see what is in it, but now don't ask me what I gave her. Nothing. Meeting I'm her is shameless. only great thing. Shut up. Or na meet madidde jaasti. Yeah, because I'm like celebrity. Nonsense. Howದು YouTube star, Kannada YouTube star ಅವರು. She, you know what? I think her recent Instagram reels ಆಯ್ತಾ 2.6 million is what I saw. 3.2 ಆಗಿದೆಯಾ? ಇವಾಗ 5.9 ಅದು I don't have even a single video. 1 million reach ಆಗಿಲ್ಲ ನನ್ನ ಮುಖಕ್ಕೆ. ನಿಮ್ದು YouTube ಅಲ್ಲಿ ರೆಗ್ಯುಲರ್ ಇದ್ದೀರಲ್ಲ. I'm so happy. Like dedicated agi, she's been very consistent like on Instagram, and obviously consistency iddaga you will see the progress and you're seeing it, and this will motivate you to do better. ಎಲ್ಲರೂ ಬನ್ನಿ ಅನ್ನಿ ಗಿಲ್ಲಿಸ್ಗೆ. ಎಲ್ಲರೂ ಬನ್ನಿ ಗಿಲ್ಲಿಸ್ ಬನ್ನಿ ಎಲ್ಲರೂ. ಸೂಪರ್ ಆಗಿ ಹೇಳಿದ್ರ. ಹಾಯ್, ಮಂಗಳೂರಿನವರು ನಮ್ಮ ಮಂತ್ರಿ ಸ್ಕ್ವೇರ್ ಒರೈನ್ ಮಾಲಲ್ಲಿ. ಸೊ ಬೇಸಿಕ್ಲಿ ನಾವಿಬ್ರು ಲಂಚ್ ಮಾಡಿಕೊಂಡು ಚೆನ್ನಾಗಿ ತಮಾಷೆ ಮಾಡಿ ತುಂಬಾ ಗಾಸಿಪ್ ಮಾಡಿ ಮಾತಾಡ್ತಾ ಅದಾದ್ಮೇಲೆ ವಿ ಮೆಟ್ ಹೂ ಸೊ ಬ್ಯಾಂಗ್ಳೂರು. he is famous on Instagram. ಯಾ, ಕರ್ನಾಟಕದ ಎಲ್ಲೆಲ್ಲಿ ಹೋಗಿದ್ದಾರೆ ಅವರು? ಎಲ್ಲ ಸ್ಟೇಟ್ಸ್ನು ಟೂರ್ ಮಾಡಿದ್ದಾರೆ. ಸೊ ನಾವು he is doing Bangalore tour. See, ಅವ್ರನ್ನ ಮೀಟ್ he's ಮಾಡಿದ್ವಿ. super popular with very meaningful content on Instagram. So we met him and we met some subscribers. ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇತ್ತಲ್ವಾ, ಸೊ ಹಾಗೆ ಶಾಪಿಂಗ್ ಮಾಡ್ತಾ ಇದ್ವಿ. ಆ್ಯಂಡ್ ಐ ಟೋಲ್ಡ್ ರಮ್ಯಾ ಏನು ಇಷ್ಟ ಆಗುತ್ತೆ ಜಸ್ಟ್ ಬೈ ಇಟ್ ಅಂತ. ಇಟ್ಸ್ ಫ್ರಮ್ ಮೈ ಸೈಡ್. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ಟೈಮ್. ಅಲ್ಲಿಂದ ಹೋಗಿದ್ದು ಸ್ಮೂತ್ ಚಾಕ್ಲೇಟ್ಸ್ಗೆ. ಇವರ ಮ್ಯಾಕ್ರೂನ್ಸ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನೆಕ್ಸ್ಟ್ ಟೈಮ್ ನೀವಿಲ್ಲಿ ಹೋದರೆ ಮಿಸ್ ಮಾಡದೆ ಟ್ರೈ ಮಾಡಿ. Are you happy? Yeah, finally I got the macaroon. You will like this. I can't eat too much. ತುಂಬಾ ಆಯ್ತು ನನಗೆ. How is this? Should I eat? Should I eat? Fancy people, huh? You're eating. What are you? God, so good. This is my favorite. Literally. So good, huh? You put so much. ನಾನ್ ಸ್ಟಾಪ್ ಮಾತು ಜೊತೆಗೆ ನಗು. ಟೈಮ್ ಪಾಸ್ ಆಗಿದೆ ಗೊತ್ತಾಗ್ಲಿಲ್ಲ. ಹಾಗೆಯೇ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡ್ಸಿದ್ದಕ್ಕೆ. 5:45 ಇಷ್ಟೊತ್ತು ಐ ವಾಸ್ ವಿತ್ ಹರ್. ಐ ಥಿಂಕ್ ವಿ ಮೆಟ್ at 1 o'clock, 1:15, 1:20. Yeah, 1:20. ಇಷ್ಟೊತ್ತು ವಿ ಏಟ್, ವಿ ಗಾಸಿಪ್ಡ್, ಚಿಟ್ ಚಾಟ್, ಅಲ್ಲಿ ಸ್ಟೋರ್ಸ್ಗೆ ಹೋಗೋದು, ಎಂಜಾಯ್ ಮಾಡೋದು. ಸೋ ಮಚ್ ಟು ಡಿಸ್ಕಸ್ ಅಬೌಟ್ ಲೈಫ್ ಅಂಡ್ ವಾಟ್ ಟು ಡೂ, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಇಟ್ ವಾಸ್ ಸೋ ಗುಡ್, ಸೋ ಗುಡ್. ಸೊ ರಮ್ಯಾನ ಮೀಟ್ ಮಾಡಬೇಕು ಅಂದರೆ ಫಾಲೋ ಹರ್ ಆನ್ ಹರ್ Instagram page. She is very active and very soon to be back on YouTube. Yeah. Alright. Very soon. Very soon. It was so nice with you. Lovely meeting you. Yeah. You like meeting us and my followers and subscribers? Yeah, of course. So many fans you have. Like literally, I think 4 to 5 members. Hi, Veekshitha. She was just saying and Nilyana is say hi. ಸಿಗ್ತೀವಿ ಬೇಗ. Hi. See, I was telling you, minimum ಒಂದು 6 ಜನನಾದ್ರೂ ಬಂದು ಮಾತಾಡ್ತಿದ್ದಾರೆ. Dove. So popular. No, Dove. ಎಲ್ಲ Dove. So. Don't lie, okay?
ಬಟ್ ಪಾಪ ಎಷ್ಟು ಚೆನ್ನಾಗಿ ಬಂದು ಮಾತಾಡ್ತಿದ್ದಾರೆ. ಯಾ ಪ್ರೀತಿಯಿಂದ ಮಾತಾಡ್ಸ್ತಾರೆ. ಯಾರಾದ್ರೂ ಪ್ರೀತಿಯಿಂದ ಬಂದು ಮಾತಾಡ್ಸಿದಾಗ ಐ ಥಿಂಕ್ ಇಟ್ಸ್ ಆಲ್ವೇಸ್ ನೈಸ್ ದಟ್ ನಾವು ಅಷ್ಟೇ ಪ್ರೀತಿನ ತೋರಿಸ್ಬೇಕು. ಸೊ ಯಾ ಐ ಹ್ಯಾಡ್ ಅ ಗ್ರೇಟ್ ಟೈಮ್. It was so nice and she's so fun to be with. ನಂಗೆ ನಿಜ ಗೊತ್ತಿರಲಿಲ್ಲ. It was such amazing time with us. So good. ಸೋ ನೈಸ್. ನನಗೂ ತುಂಬಾನೇ ಖುಷಿ ಆಯ್ತು. ನಾವು ಆಕ್ಚುಲಿ ರೇರ್ ಆಗಿ ಮಾತಾಡ್ತೀವಿ, ಬಟ್ ಇವತ್ತು ಮೀಟ್ ಆಗಿ ದಟ್ ಇನ್ಸ್ಟೆಂಟ್ ಕ್ಲಿಕ್ ಆಗುತ್ತಲ್ಲ ವೈಬ್, ದಟ್ ವಾಸ್ ರಿಯಲಿ ನೈಸ್. ಅದರಿಂದ ಮಾತಾಡಿದ್ವಿ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಮಳೆ ಬರ್ತಾ ಇದೆ, ಸೊ ವಿ ಹ್ಯಾವ್ ಟು ಗೋ ಹೋಮ್ ಅಂತ. ಸೊ ಹೋಪ್ಫುಲಿ ಮತ್ತೆ ಮೀಟಿಂಗ್ ಆಗ್ತೀವಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್. Bye bye.